ಮೇಡಮ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಾಥಮಿಕ ಶಾಲಾ ವಿಭಾಗದ ಎಸ್ಟಿಎಂಸಿ ಅಧ್ಯಕ್ಷರಾದ ಅಶ್ರಫ್ ಎಸ್ ಎಚ್ ರವರಿದ್ದಾರೆ, ಅವರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಈ ಒಂದು ನಮ್ಮ ಈ ಊರಿನ ಹಿರಿಯರು ನರಿಗಾನ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದ ಚಂದ್ರರಾಜ್ ಶೆಟ್ಟಿ ಮೋರ್ಲರ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು ಕಾಂಗ್ರೆಸ್ಸಿನ ಮುಖಂಡರಾದಂತಹ ಕಣಚೂರು ಸಮೂಹ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದಂತಹ ಹಾಜಿ UK ಮೋಹನ್ ರವರಿದ್ದಾರೆ, ಅವರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಬಂದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಈಗಾಗಲೇ ಸಚಿವರಿಗೆ ಬಹಳಷ್ಟು ಕಾರ್ಯಕ್ರಮ ಇರುವುದರಿಂದ ಈಗಾಗಲೇ ಅವರಿಗೆ ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಶಿಕ್ಷಣ ಪ್ರೇಮಿಗಳು, ವಿದ್ಯಾರ್ಥಿಗಳು ಹಾಗೂ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ಕೊಡ್ತಾ ಇದೀಗ ಸಚಿವರ ಒಪ್ಪಿಗೆ ಮೇರೆಗೆ 600ಕ್ಕಿಂತ ಅಧಿಕ ಅಂಕ ಪಡೆದ ಮಕ್ಕಳು ದಯವಿಟ್ಟು ವೇದಿಕೆ ಬರಬೇಕು, ಸನ್ಮಾನದ ಆಸನವನ್ನು ಅಲಂಕರಿಸಿಕೊಡಬೇಕು. 600ಕ್ಕಿಂತ ಅಧಿಕ ಅಂಕ ಪಡೆದ ಮಕ್ಕಳು ದಯವಿಟ್ಟು ಆಸನ ಅಲಂಕರಿಸಬೇಕು. ಆ ಜೊತೆಯಲ್ಲಿ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜವರವರೇ, ನಮ್ಮ ಗೌರವ ಚರ್ಚಿನ ನಮ್ಮ ಧರ್ಮ ಗುರುಗಳೇ, DD ಆಗಿರುವಂಥ ರಾಜೇಶ್ವರ ಅವರೇ, ಕನಚೂರು ಮೋನಾಕನವರೇ, ನಮ್ಮ ಚಂದ್ರಶ್ ಮೋರ್ಲರ್ ಇಬ್ರಾಹಿಂ ಅಕ್ಕನವರೇ, ನಮ್ಮ ಹೈಸ್ಕೂಲ್ ನಮ್ಮ BO ಇನ್ಚಾರ್ಜ್ ಮಾಲತಿರವರೇ, ಅದೇ ರೀತಿ ನಮ್ಮ ವಿದ್ಯಾರವರೇ, ಮುಂದಿರುವ ಎಲ್ಲ ನಮ್ಮ ಎಲ್ಲ ನಮ್ಮ ಪಂಚಾಯತ್ನ ಅಧ್ಯಕ್ಷ ಮತ್ತು ಎಲ್ಲ ಸದಸ್ಯರೇ, ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರೇ, ಹಿರಿಯ ಕಿರಿಯರೇ, ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನೆಲ್ಲರ ಪರವಾಗಿ ಊರವರನ್ನು ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅವತ್ತಿನ ಹಿರಿಯರು ಯಾರೆಲ್ಲ ಅಂತೇಳಿ ಈ ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ರ ಅದನ್ನು ಕನಸಾಗಿ ನನಸು ಮಾಡಲಿಕ್ಕೆ ನಮ್ಮೆಲ್ಲ ಈ ಪ್ರದೇಶದ ಯುವಕರು, ಹಿರಿಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಬಹಳ ಪ್ರಾಮಾಣಿಕತೆಯಿಂದ ಶಕ್ತಿ ಮೀರಿ ದುಡಿದಿದ್ದಾರೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೊಬ್ಬ ಶಾಸಕನಾಗಿ, ಮಂತ್ರಿಯಾಗಿ ನೀವು ಕೊಟ್ಟ ಅಧಿಕಾರದಿಂದ ನನ್ನಿಂದ ಆಗುವಂಥ ಎಲ್ಲ ಸ್ಯಾಂಕ್ಷನನ್ನು ನಾವು ಇಲ್ಲಿ ಮಾಡಿರ್ಬೋದು. ಆದರೆ ಆ ಸ್ಯಾಂಕ್ಷನನ್ನು ಕರೆಕ್ಟಾಗಿ ಅನುಷ್ಠಾನಗೊಳಿಸಲಿಕ್ಕೆ ಆಗಿಂದಾಗೆ ಬೆನ್ನೆ ಬಿದ್ದು ಇದರ ಬಗ್ಗೆ ಆಸಕ್ತಿ ವಹಿಸಿ ಇಲ್ಲಿ ಕೊಟ್ಟು ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಪ್ರಮುಖ ಕಾರಣ ಅದು ನವಾಜ್ ಇರಲಿ, ಬಹುಶಃ ಮುರಳಿ ಇರಲಿ, ಇನ್ನಿತೆಲ್ಲ ನಮ್ಮ ಅಬ್ಬು ಇರಲಿ ಅಂತ ಬಹುತೇಕ ಎಲ್ಲ ಸದಸ್ಯರಿದ್ದಾರೆ. ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಲ್ಲಿ ಅದು ಪ್ರೈಮರಿ ಆಗಿದೆ, ಹೈಸ್ಕೂಲ್ ಆಗಿದೆ, ಬಹುಶಃ ನಮ್ಮ ಕಾಲೇಜ್ ಆಯಿತು, KPSC ಆಯಿತು. ಇದು ಯಾರು ಕೂಡ ನೆನೆಸಿದ್ದು ಅಲ್ಲ. ಯಾರು ಕೂಡ 1 ವರ್ಷ 2 ವರ್ಷ ಹಿಂದೆ ಇಲ್ಲಿ ಇದೆಲ್ಲ ಆಗ್ತದೆ ಯಾರು ಕೂಡ ನೆನೆಸಲಿಲ್ಲ. ಆದಾಗ ನೆನೆಸುವ ಕೆಲಸ ಮಾಡೋದು ಸುಲಭ, ಅದು ಯಾರಿಗೆ ಕೂಡ ಮಾಡಬಾರ್ದು. ಯಾರು ನೆನೆಸಲಿಲ್ಲ ಅದನ್ನು ಮಾಡುವ ಕೆಲಸವೇ ಅದು ನಮ್ಮೆಲ್ಲರ ಒಂದು ಪ್ರಾಮುಖ್ಯ ಕೆಲಸ ಅಂತ ನಾನು ಇವತ್ತು ಹೇಳಿಕೊಂಡು ಈ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಳ್ಳಿ. ನಾನೆಲ್ಲ ಹೆತ್ತವರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ನಿಮ್ಮಿಂದ ಆಗುವಂಥ ಸಹಕಾರ ಶಾಲೆಗೆ ಕೊಡಲಿ. ಎಷ್ಟೇ ಆದರೂ ಕೂಡ ಅದು ಕೊಟ್ಟರೆ ಪರೋಕ್ಷವಾಗಿ ಕ್ಷೇತ್ರದ ಜನಸಾಮಾನ್ಯ ಮಕ್ಕಳಿಗೆ ಪ್ರಯೋಜನ ಖಂಡಿತವಾಗಿಯೂ ಆಗ್ತದೆ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೊಂದು ನೆಮ್ಮದಿಯ ಜೀವನ, ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಿಗೆ ಬರಲಿ ಅಂತ ಹೇಳಿಕೊಳ್ತಾ, ಅದು ಜೊತೆಯಲ್ಲಿ ಬಹುಶಃ ಮೊಂಟೆಪದವು ಕಾಲೇಜಿನ 6 ವಿದ್ಯಾರ್ಥಿಗಳು 600ಕ್ಕಿಂತ ಅಧಿಕ ಮಾರ್ಕನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ಆಧುನಿಕ ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆ ಯಾವುದೇ ಶಾಲೆ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟ ಕೀರ್ತಿ ಇವತ್ತು ಮೊಂಟೆಪದವು ಸರ್ಕಾರಿ ಶಾಲೆಗೆ ಇದೆ. ಅವರು ನಾನು ವಿಶೇಷವಾಗಿ ಎಲ್ಲ ಕಾಲೇಜಿನ, ಹೈಸ್ಕೂಲ್ನ, ಪ್ರೈಮರಿ, PUC ಎಲ್ಲರ ಶಿಕ್ಷಣ ಸಲ್ಲಿಸಿ ಅವ್ರದ್ದೇ ಆದ ಮಾದರಿಯನ್ನು ಕಲ್ಲರಕೋಟೆ ಕೂಡ ಇವತ್ತು ಪ್ರಾರಂಭಿಸಿ ಅಂತ ನಾನು ಹೇಳಿಕೊಳ್ತಾ, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಟೀಚರಿಗೆ ಸಮಸ್ಯೆ ಇದೆ, ಅಂಗನವಾಡಿ ಕಾರ್ಯಕರ್ತರಿಗಿದೆ, ಆಶಾ ಕಾರ್ಯಕರ್ತರಿಗಿದೆ, NM ನರ್ಸ್ಗಳಿಗಿದೆ, ನಮಗೆ ಇದೆ. ಇನ್ನೊಂದು ದಿವಸ ನಿಮ್ಮನ್ನೆಲ್ಲ ಕರೆಸಿ ನಾನು ಮಾತಾಡ್ತಂದು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಇದೀಗ ಎಲ್ಲರಿಗೂ ಒಂದು ಆಶೆ ಇದೆ, ಸಚಿವರ ಕೈಯಲ್ಲಿ ಸನ್ಮಾನ ಕೊಡಬೇಕಂತೇಳಿ ಆ ಒಂದು ಫೋಟೋವನ್ನು ಮನೆಯಲ್ಲಿ ಒಂದು ಲ್ಯಾಮಿನೇಟ್ ಮಾಡಿದ್ರೆ ಜೀವನ ಪರ್ಯಂತದನ್ನು ನೋಡಿದ್ರೆ ಖುಷಿ ಪಡುವಂತ ಅವಕಾಶ. ಅದಕ್ಕೋಸ್ಕರ ಸರ್ ದಯವಿಟ್ಟು 5 ನಿಮಿಷ ನಮಗೋಸ್ಕರ ನಾವು ಸಮಯವನ್ನು ವಹಿಸಬೇಕು. ಯಾವುದೇ ಒಂದು ಒತ್ತಡ ಇದ್ದರೂ ಸಹ ಇದೀಗ ನೇರವಾಗಿ ಮಕ್ಕಳಿಗೆ ಸನ್ಮಾನ. SSLCಯಲ್ಲಿ 600ಕ್ಕಿಂತ ಅಧಿಕ ಮಕ್ಕಳಿಗೆ ಅಂಕ ಪಡೆದಂತಹ ಮಕ್ಕಳಿಗೆ ಇದೀಗ ಸನ್ಮಾನ. ಆ ಬಳಿಕ ಎಲ್ಲ ಮಕ್ಕಳನ್ನ ಕಾರ್ಯಕ್ರಮದ ಬಳಿಕ ಈಗ ಸಚಿವರು ಹೋದ ಬಳಿಕ ಸಹ ಕಾರ್ಯಕ್ರಮ ಇದೆ. ದೊಡ್ಡ ಕಾರ್ಯಕ್ರಮದ ಬೇಕಾದಂತಹ ಸಾಂಸ್ಕೃತಿಕ ಮಂಡಳಿಯ ಜೊತೆಯಲ್ಲಿ ಕಾರ್ಯಕ್ರಮ ಇದೆ. ಇದೀಗ 600ಕ್ಕಿಂತ ಅಧಿಕ ಅಂಕವನ್ನು SSLC ಪಡೆದಂತಹ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ದಯವಿಟ್ಟು ಅಧ್ಯಕ್ಷರು ಕೂಡ ಅವರಿಗೆ ಕೂಡ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ರಾಜ್ಯ ಸರ್ಕಾರದಿಂದ ಆದೇಶ ಬಂದು ಕೇವಲ 13 ದಿನದಲ್ಲಿ ಆದೇಶ ಕೈ ಸೇರುವುದಕ್ಕಿಂತ ಮುಂಚೆಯೇ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಇವತ್ತು ಕಾಲೇಜ್ ಉದ್ಘಾಟನೆಗೊಳ್ತಾ ಇದೆ. 13 ದಿನಗಳ ಆದೇಶದಲ್ಲಿ, ಕೇವಲ 13 ದಿನಗಳ ಮುಂಚಿತವಾಗಿ ಮೇ 30ರಂದು ಬಂದಂತಹ ಆದೇಶ ಇದೀಗ ನೂತನ ಕಾಲೇಜು ಇವತ್ತು ಉನ್ನತೀಕರಿಸಿದ ಪದವಿ ಪೂರ್ವ. ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ತಟ್ಟಬೇಕು. ಯಾಕೆಂತ ಹೇಳಿದ್ರೆ ಒಂದು ಗ್ರಾಮಕ್ಕೆ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಪಡ್ಕೊಳ್ಳೋದು ಬಹಳ ಕಷ್ಟ ಕಾಲದಲ್ಲಿ. ನಮ್ಮ ನರಿಗಾನ ಗ್ರಾಮಕ್ಕೆ
ಯಾರು ಮಾಡಿದ ಪೂರ್ವ ಜನ್ಮದ ಪುಣ್ಯದ ಫಲವನ್ನು ನಮ್ಮ ಸಚಿವರು ಅವರೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಮಂಜನಾಡಿ, ನರಿಗಾನ, ಕಿಣ್ಯ, ತಲಪಾಡಿ ಹಾಗೆ ಹೊರ್ಕಾಡಿ ಗ್ರಾಮದ ಮಕ್ಕಳಿಗೆ ಆ ಪೋಷಕರಿಗೆ ಇವತ್ತು ಸಂತಸ. ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರ ಆದೇಶ ಕೊಟ್ಟಂತೆ ಮೊದಲಾಗಿ ವಾಣಿಜ್ಯ ವಿಭಾಗವನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಎಲ್ಲ ಶಿಕ್ಷಕರು ಈಗಾಗಲೇ ನೇಮಕಾತಿ ನಡೆದಿದೆ. ಮುಖ್ಯವಾಗಿ ಅತಿ ಮಂಟಪದ ಶಾಲೆಯಲ್ಲಿ ಮಕ್ಕಳು ಹೆದರ್ತಾರೆ. ಹರಿಣಾಕ್ಷಿ ಹೆಸರು ಕೇಳಿದ್ರೆ ಮಕ್ಕಳು ಹೆದರ್ತಾರೆ. ಅಷ್ಟು ಶಿಸ್ತು ಮತ್ತು ಅಷ್ಟೊಂದು ದಕ್ಷತೆ ಅಂತಹ ಒಂದು ಲೆಕ್ಚರ್ ಅನ್ನು ಇಲ್ಲಿ ಪ್ರಿನ್ಸಿಪಾಲ್ ಆಗಿ ಡೆಬ್ಯೂಟ್ ಮಾಡಿದ್ದಾರೆ. ಅದಕ್ಕೆ ನವಾಜ್ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದರ ಹಿಂದೆ ಬಹಳ ದೊಡ್ಡ ಹೋರಾಟ ಇದೆ. ಈ ಕಾಲೇಜ್ ಇಲ್ಲಿ ಮಂಜೂರಾಗಬೇಕಾದ್ರೆ ಅದರ ಹಿಂದೆ ಮತ್ತು ಅದಕ್ಕೆ ಬೇಕಾದಂತ ಶ್ರಮವನ್ನೆಲ್ಲ ಒಟ್ಟು ತಂಡವನ್ನ ನಿಭಾಯಿಸಿಕೊಂಡು ಇವತ್ತು ನೂತನ ಕಟ್ಟಡದಲ್ಲಿ ಕಾಲೇಜ್ ನಿರ್ಮಾಣಗೊಂಡು ಉದ್ಘಾಟನೆಗೊಂಡಿದೆ ಸಚಿವರ ಕೈಯಿಂದ. ಸ್ಪೀಕರ್ ಆಗಿರುವಂತಹ ಸಂದರ್ಭದಲ್ಲಿ ನಮಗೆ ಆದೇಶ ಕೊಟ್ಟಿದ್ರು, ಮಂಜೂರಾತಿ ಮಾಡಿದ್ರು. ಇದೀಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಬಂದು ಅವರ ಕೈಯಿಂದ ಉದ್ಘಾಟನೆ ನಡೆದಿದೆ. ಸಚಿವರಿಗೆ ಪುರುಸೊತ್ತಿಲ್ಲದ್ರು ಕೂಡ ನಾವೀಗ ಸರ್ ನಿಮ್ಮ ಮುಂದೆ ಇನ್ನೂ ಕೂಡ 6 ಶಿಕ್ಷಕಿಯರು ಇದ್ದಾರೆ. ಅದೇ ಜೊತೆಯಲ್ಲಿ ಬೇಕಾದಷ್ಟು ಮಕ್ಕಳು ಸಹ ಇದ್ದಾರೆ. ಸಾಂಕೇತಿಕವಾಗಿ ಅರ್ಚನೆ ಮಾಡಬೇಕಾಗಿ ಎಲ್ಲ SSLC 100% ಫಲಿತಾಂಶ ಹಾಕೊಳ್ಳೋದಕ್ಕೆ ಮಾಡಿಯೇ ಹೋಗ್ಬೇಕಂತ ಹೇಳಿದ ಕಾರಣ ಇವತ್ತು ಬಂದಿದ್ದಾರೆ. ಅಷ್ಟೊಂದು ಜರೂರತ್ತಿದೆ. ತುರ್ತಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇವಲ 13 ದಿನದಲ್ಲಿ 14 ದಿನದಲ್ಲಿ ಈ ಒಂದು ಶಾಲಾ ಕಟ್ಟಡ ಸಿದ್ಧಗೊಂಡು ಆದೇಶ ಬಂದು 14 ದಿನದಲ್ಲಿ ಸಿದ್ಧಗೊಂಡು ಉದ್ಘಾಟನೆಗೊಂಡಂತ ಇತಿಹಾಸ ರಾಜ್ಯದಲ್ಲಿದ್ದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಟ್ಟಿಗೆ ಇದು ಪ್ರಥಮ. ಇದೊಂದು ದಾಖಲೆ ಸರಿ. ಮುಖ್ಯವಾಗಿ ಸ್ಥಳೀಯ ಗಡಿನಾಡಿನ ಹಾಗೂ ಈ ಶಾಲೆಯಲ್ಲಿ ಕಲಿತ SSLC ಮಕ್ಕಳು ಕೆಲವೊಂದು ಕಾರಣಗಳಿಂದ ಕಾಲೇಜು ದೂರ ಆಗ್ತಾ ಇದೆ. ನರಿಗಾನ, ಮಂಟಪದ ಬೇರೆ ಬೇರೆ ಕಡೆ ಹೋಗ್ಬೇಕು, ಹಾಗೆ ಅಥವಾ ಮಂಜನಾಡಿ ಆ ಕಡೆ ಹೋಗ್ಬೇಕು, ದೂರಕ್ಕೆ ಹೋಗ್ಬೇಕಂತೇಳಿ 2-3 ಬಸ್ ಅನ್ನ ನಾವು ಅವಲಂಬಿಸಬೇಕಂತೇಳಿ ಶಾಲೆಯನ್ನ ಶಿಕ್ಷಣವನ್ನು ಅರ್ಥಕ್ಕೆ ಮೊಟಕುಗೊಳಿಸಿದ್ರು. ಆ ಕಾರಣದಿಂದ ಆ ಮಕ್ಕಳನ್ನೆಲ್ಲ ಮನಗಂಡು ಕಳೆದ ಒಂದು 5 ವರ್ಷಗಳಿಂದ ಗ್ರಾಮ ಪಂಚಾಯತ್ ನಿಕಟ ಪ್ರದೇಶ ನವಾಜ್ ನೆಗಾಂಡ್ ಅವರು ಅವರದೊಂದು ಕನಸಿತ್ತು, ಒಂದು ಏನಿತ್ತು, ಇಲ್ಲಿಯೇ ಒಂದು ಕಾಲೇಜ್ ಮಾಡಿದ್ರೆ ಮಕ್ಕಳ ಶಿಕ್ಷಣ ಅರ್ಥಕ್ಕೆ ನಿಲ್ಲಿಕ್ಕಿಲ್ಲ, ಆ ಮಕ್ಕಳು ಮುಂದಕ್ಕೆ ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸಚಿವರು ನಮ್ಮ UT ಖಾದರ್ ಅವರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಯವರಲ್ಲಿ ತುಂಬಾ ಅವರು ಜಗಳ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅಂತ ಪ್ರಸಂಗಗಳು ಎದುರಾಗಿತ್ತು ಅವರಿಗೆ. ಈ ಕಾಲೇಜಲ್ಲಿ ಏನು ಇಲ್ಲ ಅಂತ ಹೇಳಿ ಒಂದು ಚಿತ್ರಣವನ್ನು ಕೊಟ್ಟಾಗ ಎಲ್ಲವನ್ನ ಸಿದ್ಧಪಡಿಸಿ ತೋರಿಸಿಕೊಟ್ಟವರು. ಹಾಗಾಗಿ ಇವತ್ತು ಪದವಿ ಪೂರ್ವ ಕಾಲೇಜ್ ನಿರ್ಮಾಣವಾಗಿದೆ, ಪದವಿ ಪೂರ್ವ ಕಾಲೇಜು ಉದ್ಘಾಟನೆಗೊಂಡಿದೆ. ಎಲ್ಲ ಫುಲ್ ಫ್ಲೆಜ್ ಅತ್ಯುತ್ತಮವಾದಂತಹ ಒಂದು ಶಿಕ್ಷಕರ ಒಂದು ಉಪನ್ಯಾಸಕರ ತಂಡ ಇದೆ. ಹಾಗೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಬಂದ್ರೆ ಕೆಲವೇ ಕಾಲೇಜುಗಳಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಅವಕಾಶ ಇದೆ. ಅದು ಬೊಕ್ಕಪಟ್ಟದ ಬಂದಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಮ್ಮ ಬಲ್ಮಠದಲ್ಲಿ ಇರಬಹುದು, ಅಥವಾ ಗುರುಪುರ ಪದವಿ ಪೂರ್ವ ಕಾಲೇಜು ಅಥವಾ ಬಲ್ಮಠದ ಪದವಿ ಕಾಲೇಜು ಇರಬಹುದು. ಅದು ಬಿಟ್ಟರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಸಿಗುವುದು ವಾಣಿಜ್ಯ ವಿಭಾಗದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ ಸೈನ್ಸ್ ಅವಕಾಶ ಕೊಟ್ಟದ್ದು ಈ ಒಂದು ಪದವಿ ಪೂರ್ವ ಕಾಲೇಜಿಗೆ. ಹಾಗಾಗಿ ಬಹಳಷ್ಟು ದಾಖಲೆಗಳು, ಬಹಳಷ್ಟು ಪ್ರಥಮಗಳಿಗೆ ನಾಂದಿ ಹಾಡಿದಂತಹ ಕಾಲೇಜ್ ಇದು. ಉನ್ನತೀಕರಿಸಿದಂತಹ ಪದವಿ ಪೂರ್ವ ಕಾಲೇಜಾಗಿ ಇವತ್ತು ಗುರುತಿಸಿಕೊಂಡಿದೆ. ಬಹಳ ಸಂತಸ ಅಂತ ಹೇಳಿದ್ರೆ ಸಚಿವರೇ ನಮ್ಮ ಕನಸಿನ ಪ್ರಕಾರ ಬಂದು ಅವರ ಆದೇಶದ ಪ್ರಕಾರವೇ 13 ದಿನದಲ್ಲಿ ಇಲ್ಲಿ ಕಾಲೇಜ್ ಆಗಿದೆ. ಹಾಗಾಗಲೇ ಪದವಿ ಪೂರ್ವ ಕಾಲೇಜ್ ಮಾತ್ರ ಅಲ್ಲ, ಹೈಸ್ಕೂಲ್ ಕಟ್ಟಡಕ್ಕೂ ಶಿಲಾನ್ಯಾಸ ನಡೆದಿದೆ. ಮುಂದಕ್ಕೆ ಕಾಲೇಜ್ ಕಟ್ಟಲಾಗಿದೆ. ಇದೀಗ ನೇರವಾಗಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನರಿಗಾನ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ಜಿಲ್ಲಾ ಕಂಬಳ ಉಪಾಧ್ಯಕ್ಷರಾದ ಪ್ರಶಾಂತ್ ಗಾಜು ಮಾತನಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇದೀಗ 100% ಫಲಿತಾಂಶ ದಾಖಲಿಸಬೇಕಾದಂತಹ ಶಿಕ್ಷಕರನ್ನ ಸನ್ಮಾನಿಸಿದ ಕಾರ್ಯಕ್ರಮ ದಯವಿಟ್ಟು ನಯನಕ್ಕೆ ಭರವಸೆ 600ಕ್ಕಿಂತ ಅಧಿಕ ಅಂಕ ಪಡೆದವರಿಗೆ ಮಾತ್ರ ಸನ್ಮಾನ ಮಾಡಿದ್ದೇವೆ. ನಿಮ್ಮನ್ನು ಯಾರನ್ನು ಬಿಟ್ಟುಕೊಡುವುದಿಲ್ಲ. SSLC ಪಾಸ್ ಆದ ಎಲ್ಲ ಮಕ್ಕಳಿಗೂ ಸನ್ಮಾನ ಇದೆ. ಇದು ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಸಿದೆ. ಎಲ್ಲ ಶಿಕ್ಷಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಸ್ಮರಣಿಕೆ ನೀಡಿ ಫಲಪುಷ್ಪ ನೋಡಿ ಗೌರವಿಸುತ್ತಿದ್ದಾರೆ ಪ್ರಶಾಂತ್ ಕಾಜ್ ಅವರು. ಹಾಗೆ ಚಂದ್ರಾಸ್ ಕರ್ಕೆ ಅವರು ನಮ್ಮ ಜೊತೆಲಿದ್ದಾರೆ, ಮಮತಾ ಗಟ್ಟಿ ಅವರಿದ್ದಾರೆ.
ಇದಾದ ಬಳಿಕ ನವಾಜ್ ದರಿನಾಡ್ ಅವರಿಗೆ ಕಾಲೇಜಿನ ನಿರ್ಮಾಣದ ಹಿಂದೆ ಬಹಳಷ್ಟು ಕಷ್ಟಪಟ್ಟವರು, ಅವರದೇ ಇಚ್ಛಾಶಕ್ತಿ, ಅವರ ಒಟ್ಟು ತಂಡ ಇದೆ. ಸಿಡಿಎಂಸಿ ಒಂದು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಈ ಶಾಲೆಯ ಅಭಿಮಾನಿ ವೃಂದ ಇದೆ. ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬಹಳ ಸುಂದರವಾದ ಒಂದು 4 ಕೊಠಡಿಗಳನ್ನು ನಿರ್ಮಿಸಲು ಕಾರಣಕರ್ತರಾಗಿದೆ. ನಿಮಗೆಲ್ಲ ಅಭಿನಂದನೆ ಇದ್ದೇನೆ. 100% ಫಲಿತಾಂಶವನ್ನ ದಾಖಲಿಸಿದ್ದೀರಿ. ನಿಮಗೆ ಅಭಿನಂದನೆಗಳು. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಬೋಳ ಚರ್ಚಿನ ವಂದನೆಯ ಧರ್ಮಗುರುಗಳಿದ್ದೀರಿ. ನಿಮ್ಮನ್ನು ಸಹ ಗುರುತಿಸಿದೆ ಸರ್. ಚಂದ್ರ ಶೆಟ್ಟಿ ಅವರು ದಯವಿಟ್ಟು ತಾವು ಸನ್ಮಾನಿಸಬೇಕು. ಚಂದ್ರ ಶೆಟ್ಟಿ ಅವರು ಅಬೂಬಕರ್ ಅವರ ಧರ್ಮಗಳು ಅಬೂಬಕರ್ ಇದ್ದಾರೆ, ಅವರನ್ನು ಸ್ವಲ್ಪ ಸ್ವಾಗತಿಸಿದ್ದೇವೆ. ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ ಸುಂದರಗೊಳಿಸಲು ಕಾರಣಕರ್ತರು ಮೊಂಟೆಪದ್ದು ಮತ್ತು ಕಲ್ಲರಗೋಡು ಶಾಲಾ ಶಿಕ್ಷಕರಿಂದ ಅವರ ಸೇವೆಯನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ, ಅವರ ಸೇವೆಯನ್ನು ಕೊಂಡಾಡ್ತಾ ಇದ್ದೇವೆ. ಅವರ ಸೇವೆಯಿಂದಾಗಿ ಅವರು ಸೇವೆಯನ್ನ ಕರ್ತವ್ಯ ಅಂತ ನೋಡಿದ ಕಾರಣದಿಂದ ಸತತವಾಗಿ 100% ರಿಸಲ್ಟ್ ಬಂತು. ಇವತ್ತು ಪದವಿ ಪೂರ್ವ ಕಾಲೇಜು ಬೇಕಂತ ಕೇಳುವಾಗ ಶಾಸಕರು ಒದಗಿಸಿಕೊಟ್ಟರು. ಇವತ್ತು ಉದ್ಘಾಟನೆ ನಡೆದಿದೆ. ಇದೆಲ್ಲವೂ ಒಂದಕ್ಕೊಂದಕ್ಕೆ ಒಂದು ಚೈನ್ ತರ. ಅಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದರೆ ಮಾತ್ರ ಕಾಲೇಜ್ ಮಂಜೂರಾತಿ. ದಯವಿಟ್ಟು ಬರಬೇಕು ಶಿಕ್ಷಕರು. ನರಿಗಾನ ಗ್ರಾಮ ಪಂಚಾಯತ್ ನಿಕಟಪೂರ್ವ ಎಲ್ಲ ಸದಸ್ಯರು ದಯವಿಟ್ಟು ತಾವು ವೇದಿಕೆ ಬರಬೇಕು. ನರಿಗಾನ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಎಲ್ಲ ಸದಸ್ಯರು ದಯವಿಟ್ಟು ತಾವು ಇಲ್ಲ ಬರಬೇಕು. ಲತೀಫ್ ಕಾಪಿಕಾರರು, ಸಲೀಂ ಪೊಟ್ಟಲಿಗೆಯವರು, ಹಾಗೆ ಅಬ್ದುಲ್ ರೆಹಮಾನ್ ಚಂದ್ರೈತಲು, ದಯವಿಟ್ಟು ಎಲ್ಲ ಯಾರೆಲ್ಲಿದ್ದೀರಿ ದಯವಿಟ್ಟು ತಾವುಗಳು ವೇದಿಕೆ ಬರಬೇಕು. ನವಾಜ್ ಅವರು ಸೂಚಿಸಿದ್ದಾರೆ, ದಯವಿಟ್ಟು ಲತೀಫ್ ಕಾಪಿಕಾರರು ತಾವುಗಳು ಕೂಡ ಬರಬೇಕು. ಹಾಗೆ ರೋಮನ್ ಬೋಲ ಜೋಸೆಫ್ ಪುಟ್ಟಿಗಳು ತಾವುಗಳು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ರೋಮನ್ ಶೀಲಶೆಟ್ಟರು, ಕೃಷ್ಣಮೂಲರು ದಯವಿಟ್ಟು ತಾವುಗಳು ವೇದಿಕೆಯಲ್ಲಿದ್ದರೆ ಅದಕ್ಕೆ ಒಂದು ಅಂದವೇ ಇಲ್ಲ. ತಾವುಗಳು ದಯವಿಟ್ಟು ಬರಬೇಕು. ಮುರಳೀಧರ್ ಶೆಟ್ಟಿ ಮಾಡಲ ಶೇಖಪುರ ದಯವಿಟ್ಟು ತಾವುಗಳು ಕೂಡ ಎಲ್ಲ ಸದಸ್ಯರಂದ್ರೆ ಬಂತು ಬನ್ನಿ. ಮಾಜಿ ಸದಸ್ಯರು ಬನ್ನಿ. ಮುರಳೀಧರ್ ಶೆಟ್ಟಿ ಮಾಡಲ ದಯವಿಟ್ಟು ತಾವುಗಳು ಬರಬೇಕು. ರೋಮನ್ ಬೋಲ ದಯವಿಟ್ಟು ತಾವುಗಳು ಬರಬೇಕು. ಈ ಶಾಲೆಯ ಎಸ್ಎಲ್ಸಿ ಮಾಜಿ ಅಧ್ಯಕ್ಷರು ತಾವುಗಳು ಬನ್ನಿ. ಬಹಳ ಅಭಿಮಾನ ಇತ್ತು ಶಾಲೆಯ ಮೇಲೆ. ಮೊಟ್ಟಮೊದಲ ಶಾಲೆ ಕಡೆಗೆ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ, ಆದರೆ ನಿಮ್ಮ ಶ್ರಮ ನಿತ್ಯ ನಿರಂತರವಾಗಿದೆ. ಅದನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ಗ್ರಾಮೀಣ ಭಾಗದ ಈ ಗಡಿ ಭಾಗದಲ್ಲಿ ಒಂದೇ ಗ್ರಾಮದಲ್ಲಿ 2 ಪದವಿ ಪೂರ್ವ ಕಾಲೇಜು ಇವತ್ತು ನಿರ್ಮಾಣಗೊಂಡಿದೆ. ಮೊದಲ ಹಂತದಲ್ಲಿ ವಾಣಿಜ್ಯ ವಿಭಾಗ ಆರಂಭಗೊಂಡಿದೆ. ಎಲ್ಲ ಫುಲ್ ಫ್ಲೇಜ್ ಎಲ್ಲ ಶಿಕ್ಷಕರು ಇಲ್ಲಿ ಭರ್ತಿ ಇದೆ. ಈಗ ಮೊಟ್ಟಮೊದಲ ಶಾಲಾ ಶಿಕ್ಷಕರು ದಯವಿಟ್ಟು ಈಗ ನಿವೃತ್ತಿಗೊಂಡಂತಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ ಜ್ಞಾನ, ಅನುಭವ, ಪರಿಶ್ರಮ ಹಾಗೂ ಸಮರ್ಪಣಾ ಮನೋಭಾವದ ಮೂಲಕ ವಿದ್ಯಾರ್ಥಿಗಳ ಮತ್ತು ಸಹೋದ್ಯೋಗಿಗಳ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಗಳಿಸಿರುವ ತಮಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸಲು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯಾಗಿದೆ. ತಾವು ರಾಜ್ಯ ಸಂಪನ್ಮೂಲ ಶಿಕ್ಷಕರಾಗಿ ಎಸ್ಎಸ್ಎಲ್ಸಿ ಹಂತದ ಶಿಕ್ಷಕರಿಗೆ ತರಬೇತಿ ನೀಡುವ ಪರಿಣತರಾಗಿ, ದೂರದರ್ಶನ ಮತ್ತು ರೇಡಿಯೋ ಕಾರ್ಯಕ್ರಮಗಳ ನಿರೂಪಕರಾಗಿ, ಯೂಟ್ಯೂಬ್ ಮೂಲಕ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನೀಡುವ ಮಾರ್ಗದರ್ಶಕರಾಗಿ ಹಾಗೂ ಜಿಲ್ಲಾ ಮಟ್ಟದ ಕ್ವಿಜ್ ತರಬೇತುದಾರರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅನನ್ಯವಾಗಿದೆ. ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸಿರುವ ತಾವು ಎಲ್ಲರಿಗೂ ಆದರ್ಶ ಶಿಕ್ಷಕರಾಗಿದ್ದೀರಿ. ಈಗ ತಾವು ಬೇರೆ ಶಾಲೆಗೆ ವರ್ಗಾವಣೆ ಹೊಂದಿ ತೆರಳುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ನೀಡಿದ ಅಮೂಲ್ಯ ಸೇವೆಯನ್ನು ಸ್ಮರಿಸುತ್ತಾ ಕೃತಜ್ಞತೆಯ ಸಂಕೇತವಾಗಿ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತೇವೆ. ತಮ್ಮ ಮುಂದಿನ ಸೇವಾ ಪಯಣ ಇನ್ನಷ್ಟು ಯಶಸ್ವಿಯಾಗಲಿ. ಉತ್ತಮ ಆರೋಗ್ಯ, ಸುಖ, ಸಮೃದ್ಧಿ ಹಾಗೂ ಕೀರ್ತಿ ಸದಾ ನಿಮ್ಮೊಂದಿಗಿರಲಿ ಎಂದು ಹಾರೈಸುತ್ತೇವೆ. ಶುಭ ಹಾರೈಕೆಗಳೊಂದಿಗೆ ನರಿಂಗಾನ ಗ್ರಾಮ ಪಂಚಾಯತ್, ಸ್ಥಳ ನರಿಂಗಾನ, ದಿನಾಂಕ 15/6/2026. ವಂದನೆಗಳು ಸೀಮಾ ಮರಿಯಾಡಿಸುವವರಿಗೆ. ಈಗ ಮುಂದಕ್ಕೆ ರೋಹಿಣಿ ಬೀರೈ ಇವರ ಬಗ್ಗೆ ವಿನಿತಾ ಇವರು ಸನ್ಮಾನ ಪತ್ರ ವಂದಿಸಲಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಸಮರ್ಪಣೆ, ಪರಿಶ್ರಮ ಹಾಗೂ ವಿದ್ಯಾರ್ಥಿ ಸ್ನೇಹಿ ಮನೋಭಾವದೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ರೋಹಿಣಿ ಬೀರೈ, ದೈಹಿಕ ಶಿಕ್ಷಕರು, ಕೆಪಿಎಸ್ ಮೊಂಟೆಪದ. ತಮ್ಮ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ
ತಮ್ಮ ಕ್ರಿಯಾಶೀಲತೆ, ಸಮರ್ಪಣಾ ಮನೋಭಾವ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಅಪಾರ ಕಾಳಜಿಯ ಮೂಲಕ ವಿಶಿಷ್ಟ ಛಾಪು ಮೂಡಿಸಿರುವ ತಮಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸಲು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯಾಗುತ್ತಿದೆ. ನಮ್ಮ ಮುಖದ ವ್ಯಕ್ತಿತ್ವ ಹಾಗೂ ಶಿಸ್ತುಬದ್ಧ ಕಾರ್ಯವೈಖರಿಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಆಸಕ್ತಿ ಬೆಳೆಸುವಲ್ಲಿ ತಾವು ವಹಿಸಿರುವ ಪಾತ್ರ ಅನನ್ಯವಾಗಿದೆ. 2025ನೇ ಸಾಲಿನಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿರುವುದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ತಾವು ಹಲವು ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗಾಗಿ ವೈಯಕ್ತಿಕವಾಗಿ ಆರ್ಥಿಕ ನೆರವು ನೀಡಿ ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸುವ ಸೇವೆ ಶ್ಲಾಘನೀಯವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವಲ್ಲಿ ಹೊಂದಿರುವ ಕಾಳಜಿ ಮತ್ತು ಬದ್ಧತೆ ಸದಾ ಸ್ಮರಣೀಯವಾಗಿದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿರುವ ತಾವು 2025ನೇ ಸಾಲಿನಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಹಾಗೂ ಹ್ಯಾಂಡ್ಬಾಲ್ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಳ್ಳುವಂತೆ ಮಾರ್ಗದರ್ಶನ ನೀಡಿರುವುದು ಗಮನಾರ್ಹ ಸಾಧನೆಯಾಗಿದೆ. ಪ್ರತಿ ವರ್ಷ ಸಂಸ್ಥೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವಲ್ಲಿ ತಾವು ವಹಿಸಿರುವ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ತಮ್ಮ ಸಂಸ್ಥೆಯ ಗೌರವ ಮತ್ತು ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ತಾವು ಸಲ್ಲಿಸಿರುವ ಸೇವೆ ಅಮೂಲ್ಯವಾಗಿದೆ. ಇದೀಗ ತಾವು ವರ್ಗಾವಣೆಯಾಗಿ ಬೇರೆ ಸಂಸ್ಥೆಗೆ ತೆರಳುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ನೀಡಿದ ಅಮೂಲ್ಯ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ತಮ್ಮ ಮುಂದಿನ ಸೇವಾ ಪಯಣವು ಇನ್ನಷ್ಟು ಯಶಸ್ವಿಯಾಗಲಿ. ಉತ್ತಮ ಆರೋಗ್ಯ, ಸುಖ, ಸಂತೋಷ, ಗೌರವ ಮತ್ತು ಸಾಧನೆಗಳು ಸದಾ ನಿಮ್ಮನ್ನು ಅಲಂಕರಿಸಲು ಎಂದು ಹಾರೈಸುತ್ತೇವೆ. ಸನ್ಮಾನಿಸಿದ್ದಾರೆ ಶ್ರೀಮತಿ ಲವೀನಾ ಗ್ರೇಟರ್ ಸನ್ಮಾನಿಸಿದ್ದಾರೆ ಜಯಲಕ್ಷ್ಮಿ ಜಿ ಗುಂಪಲ. ಇವರು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಹಲವು ಚಿಂತನಶೀಲ ಹಾಗೂ ಸೃಜನಾತ್ಮಕ ಕ್ರಮಗಳನ್ನು ಕೈಗೊಂಡು ವಿದ್ಯಾರ್ಥಿಗಳಲ್ಲಿ ಭಾಷೆಯ ಮೇಲಿನ ಅಭಿರುಚಿ, ಓದು, ಸಂಸ್ಕೃತಿ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ. ವಿದ್ಯಾರ್ಥಿಗಳಲ್ಲಿ ವಾಚನಾಭಿರುಚಿ ವೃದ್ಧಿಸಲು ಪ್ರತಿ ವಾರ ಕನ್ನಡ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಸಾಹಿತ್ಯ ಚಟುವಟಿಕೆಗಳು ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿರುವುದು ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯಾಗಿದೆ. 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂತೆ ಅಪಾರ ಶ್ರಮ ವಹಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೀಡಿದ ಮಾರ್ಗದರ್ಶನ, ಕಾಳಜಿ ಹಾಗೂ ಬದ್ಧತೆ ಶ್ಲಾಘನೀಯವಾಗಿದೆ. ಶಿಕ್ಷಕ ವೃತ್ತಿಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಇವರ ಸೇವೆ, ಸಮರ್ಪಣೆ ಹಾಗೂ ಸಾಧನೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಪ್ರದಾನ ಮಾಡಲಾಗುತ್ತದೆ. ಇವರ ಶಿಕ್ಷಣ ಸೇವೆ ಇನ್ನಷ್ಟು ಉನ್ನತ ಮಟ್ಟಕ್ಕೇರಲಿ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಹಾರ್ದಿಕವಾಗಿ ಹಾರೈಸುತ್ತೇವೆ. ಶುಭ ಹಾರೈಕೆಗಳೊಂದಿಗೆ ನರಿಗಾನ ಗ್ರಾಮ ಪಂಚಾಯತ್. ಅಭಿನಂದನೆಗಳು. ಸನ್ಮಾನ ಪತ್ರ ವಾಚಿಸಿದ ಎಲ್ಲ ಶಿಕ್ಷಕರಿಗೆ ಹಾಗೆ ಸನ್ಮಾನಗೊಳ್ಳುತ್ತಿರುವಂತಹ ಶಿಕ್ಷಕರಿಗೆ, ನಿವೃತ್ತ ಬೀಳ್ಕೊಂಡಂತಹ ಶಿಕ್ಷಕರಿಗೆ ಹಾಗೂ ಸನ್ಮಾನಿಸಿರುವಂತಹ ಎಲ್ಲ ಗಣ್ಯರಿಗೆ ದಯವಿಟ್ಟು ಜೋಸೆಫ್ ಪುಟ್ಟೆಲ್ ಅವರು ವೇದಿಕೆ ಬರಬೇಕು. ಹಾಗೆ ಮಾಧವ್ ಜೋಸೆಫ್ ಪುಟ್ಟೆಲ್ಗೆ 4ನೇ ಕರೆ, ನಿಮಗೆ ಅಂತಿಮ ಕರೆ, ದಯವಿಟ್ಟು ಅವರು ವೇದಿಕೆ ಬರಬೇಕು. ನರಿಗಾನ BA ಚೈತ್ರ ಅವರು ದಯವಿಟ್ಟು ಅವರು ವೇದಿಕೆ ಬರಬೇಕು. ಚೈತ್ರ ಅವರು, ಪೀಡಿಯವರು ಹಾಗೆ ಶ್ವೇತಾ ಅವರು, ನಿಮ್ಮಲ್ಲಿ ಇಲ್ಲದಿದ್ರೆ ಇಲ್ಲಿ ಕಲೆ ಇರುವುದಿಲ್ಲ, ಯಾಕಂದ್ರೆ ನಿಮಗೆ ಅಧಿಕಾರ ಇದೆ. ಬನ್ನಿ, ಅಲ್ಲಿ ನಿಕಟಪುರ ಅಧೀಶರು ಕರೆದಿದ್ದಾರೆ, ಬಹುಮಾನತೆ ಕರೆದಿದ್ದಾರೆ, ಬನ್ನಿ. ಚೈತ್ರ ಹಾಗೂ ಶ್ವೇತಾ ಅವರು. ನರಿಗಾಂತ್ ಅವರಿಗೆ ದಯವಿಟ್ಟು ಈ ಕಾಲೇಜ್ ಮೊದಲಾಗಿ ನರಿಗಾನ ಗ್ರಾಮ ಪಂಚಾಯತ್ ವತಿಯಿಂದ ಮೊದಲಾಗಿ ನರಿಗಾನ ದಯವಿಟ್ಟು ನರಿಗಾನಕ್ಕೆ ಅವಕಾಶ ಕೊಡುವ ಮುಂಚೆ ಈ ಶಾಲೆಯ ಪ್ರಾಥಮಿಕ ಶಾಲಾ ಸದಸ್ಯರು ಅಭಿವೃದ್ಧಿ ಸಮಿತಿಗೆ ಹೋಗಬೇಕು. HS ಅಸ್ತ್ರಪರು ಸುಮಾರು 100ಕ್ಕಿಂತ ಹೆಚ್ಚು ಫ್ಲೆಕ್ಸ್ ಹಾಕಿ ಅಭಿನಯಿಸ್ತಾ ಇದ್ದಾರೆ. ಈ ಕಾಲೇಜ್ ಉದ್ಘಾಟನೆ ಎಲ್ಲರನ್ನ ಆಮಂತ್ರಿಸಿದ್ದಾರೆ, ಬಹಳ ಖುಷಿ ಕೊಟ್ಟಿದೆ. ಈಗ ಪ್ರಾಥಮಿಕ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ ನವಾಜ್ ನರಿಗಾನ್ ಅವರಿಗೆ ಸನ್ಮಾನ. ದಯವಿಟ್ಟು ನವಾಜ್ ಅವರು ಸ್ವೀಕರಿಸಬೇಕು, ಯಾಕೆಂತ ಹೇಳಿದ್ರೆ ಈಗ ನಿಮಗೆ ಅನಿವಾರ್ಯ ಅಲ್ಲ, ಆದರೆ ನೀವು ಮಾಡ್ತಂತ ಶ್ರಮಕ್ಕೆ ಗುರುತಿಸುವಂತ ಒಂದು ಕಾರ್ಯಕ್ರಮ. ನಮ್ಮ ಅಬ್ದುಲ್ ಜಲೀಲ್ ಮೋಟುಗಳು ಇದ್ದಾರೆ, ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಆಗ ಸ್ವಾಗತಿಸಿಲ್ಲ, ಆದರೆ ತುಂಬದಿಂದ ಸ್ವಾಗತಿಸಿದ್ದಾರೆ. ನನ್ನ ಎಲ್ಲ ನಮ್ಮ ನರಿಗಾನ ಗ್ರಾಮ ಪಂಚಾಯತ್ ನಿಕಟಪುರ ಸದಸ್ಯರು ದಯವಿಟ್ಟು ಬನ್ನಿ. ನರಿಗಾನ ಗ್ರಾಮ ನಿಕಟಪುರ ಸದಸ್ಯರು ದಯವಿಟ್ಟು ಬನ್ನಿ. ನಿಮಗೆ ಇದು ಅಂತಿಮ ಕಾರ್ಯವಿಲ್ಲ, ಬನ್ನಿ ಈಗ ಬನ್ನಿ. ನವಾಜ್ ಅವರಿಗೆ ಈಗ ನರಿಗಾನ ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನ ಇದೆ.
ದಯವಿಟ್ಟು ತಾವುಗಳು ಅರ್ಧ ಗಂಟೆ ಕುಳಿತಿರ್ಬೇಕಾಗ್ತದೆ, ಒಂದು ನಿಮಿಷ. ಆ ಬಳಿಕ ವಿಶ್ವನಾಥದೇವರ ಕಡೆ ಇನ್ನೊಂದು, ಆ ಬಳಿಕ ಕಲ್ಲಿನ ಕೋರೆಯವರನ್ನೊಂದು, ಆ ಬಳಿಕ ಇವತ್ತು ಇಷ್ಟೊಂದು ಖುಷಿಯಾಗಿ ಯಾಕೆ ಕಾರಣ ಅಂತ ಹೇಳಿದ್ರೆ, ಗಡಿ ಭಾಗದಲ್ಲಿ ಒಂದು ವಾಣಿಜ್ಯ ವಿಭಾಗ ಆರಂಭವಾದದ್ದು ಕೇವಲ ಅದು ಕಾಲೇಜ್ ಅಂತಲ್ಲ, ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವವರು, ಮೊಟಕುಗೊಳಿಸುವವರು ಇವತ್ತು ಇಲ್ಲೊಂದು ಕಾಲೇಜ್ ಉಂಟಿದ್ದ ಧೈರ್ಯದಲ್ಲಿ ಪೋಷಕರು ಸಹ ತುಂಬಾ ಕಷ್ಟ ಇಲ್ಲ, ಹೋಗ್ಬೋದು, ವಾಕಿಂಗ್ ಡಿಸ್ಟೆನ್ಸ್ ಅಂತ ಹೇಳಿ ಕಳಿಸಿಕೊಡ್ತಾರೆ. ಇಂಥ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ನವಾಬ್ ನಾಯ್ಕರ್ ಅವರು. ಹಾಗೆ ಇದೀಗ ಪ್ರೇಮಾನಂದ ದೇವರ ನೇತೃತ್ವ ತಂಡ, ವಿಶ್ವನಾಥ ದೇವರ ನೇತೃತ್ವ ತಂಡ ಅವರೆಲ್ಲ ಸೇರಿಕೊಂಡು ಕಲ್ಲಿನ ಕೋರೆಯವರು, ಉದ್ಯಮಿಗಳು ಈಗ ಸನ್ಮಾನಿಸುತ್ತಿದ್ದಾರೆ. ಸಂದೀಪ್ ಹನೀಫ್ ಅವರು, ಶಹೀದ್ ಹನೀಫ್ ಅವರು, ಕೂಲಿಮನೆ ಹನೀಫ್ ಅವರು, ನೋಡಿದ ಸುದ್ದಿ ಮಾಡುವ ಪಂಚಾಯತ್ ಈಗ ನಳಿನಿ ಏಕೆಯವರ ಸಾರಥ್ಯದ ಪಂಚಾಯತ್ ತಂಡ ಬನ್ನಿ. ಶ್ವೇತಾ ಹಾಗೂ ನಳಿನಿ ಏಕೆ ಸಾರಥ್ಯ ತಂಡ ಪಿಡಿಎ ಮತ್ತು ಕಾರ್ಯದರ್ಶಿ ಮತ್ತು ಹಾಗೂ ಚೈತ್ರ ಅವರು ದಯವಿಟ್ಟು ಬಿಯರು ತಲೆಯಿದ್ದೀರಿ, ದಯವಿಟ್ಟು ಬರಬೇಕು. ಪಿಡಿಒ ಶ್ವೇತಾ ಅವರಿದ್ದೀರಿ, ಕಾರ್ಯದರ್ಶಿ ನಳಿನಿ ಏಕೆ ಅವರಿದ್ದಾರೆ, ಒಬ್ಬರ ಆಯುಷ ಅವರು ಸೇವೆ ಮಾಡಿದ್ದಾರೆ ನನಗೆ ಗ್ರಾಮ ಪಂಚಾಯತ್ ನಮ್ಮ ನಳಿನೇಕರು. ಹಾಗೆ ಚೈತ್ರ ಅವರಿದ್ದೀರಿ, ಹಾಗೆ ನನಗೆ ಎಲ್ಲ ನಿಕಟ ಪೌರ ಸದಸ್ಯರು, ಜೊತೆಯಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚಂದ್ರಾಸ್ಕರ್ ಅವರು ಸಾಥ್ ಕೊಡ್ತಾ ಇದ್ದಾರೆ, ಅಭಿನಂದನೆಗಳು. ಶೇಖರಪುರದ ಮಮತಾ ಗಟ್ಟಿ ಅವರಿದ್ದೀರಿ, ಸುಂದರ ಕೋಡಿಮಜವರಿದ್ದಾರೆ. ನಿಗದಿತ ಸಮಯದಲ್ಲಿ DDP ಕೇಳಿದ ಸಮಯಕ್ಕೆ ಕಾಲೇಜ್ ಕಟ್ಟಡವನ್ನು ನಿರ್ಮಿಸಿಕೊಟ್ಟವರು ನಮ್ಮ ಪ್ರಸಾದ್ ಸಿದ್ದಗಟ್ಟೆಯವರು. ಪ್ರತಿಯೊಂದು ಹಂತದಲ್ಲೂ ಹಾಗೆ ಎಲ್ಲ ಸನ್ಮಾನ ಜವಾಬ್ದಾರಿ ವಹಿಸಿದವರು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಅವರು ಎತ್ತಿದ ಕೈ ಸಿದ್ಧಹಸ್ತರು. ಅವರಿಗೆ ಯಾವುದಾದ್ರೂ ಒಂದು ಕೆಲಸವನ್ನ ನಿರ್ವಹಿಸಲು ಕೊಟ್ಟರೆ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಪರಿಶುದ್ಧವಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಎಲ್ಲ ಸುಂದರವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸುವವರು ನಮ್ಮ ಪ್ರಸಾದ್ ಸಿದ್ದಗಟ್ಟೆಯವರು. ನರಿಗಾನ ಕಂಬಳದಲ್ಲಿ ಅವರು ಬಹಳ ದೊಡ್ಡ ಹೆಸರು. ಇವತ್ತು ಈ ಒಂದು ಸುಂದರವಾದ ಕಟ್ಟಡದ ನಿರ್ಮಾಣ ಎಲ್ಲ ಅವರೇ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಇದ್ದೇವೆ. CDMC ಪರವಾಗಿ ಹಾಗೆ SDMC ಪರವಾಗಿ ಕಾಲೇಜ್ ಅಭಿವೃದ್ಧಿ ಸಮಿತಿ ಹಾಗೂ ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಪರವಾಗಿ ಸನ್ಮಾನ ಕೊಡುತ್ತಿದ್ದಾರೆ ಪ್ರಸಾದ್ ಸಿದ್ದಗಟ್ಟೆಯವರು. ಹಾಗೆ ದಾವೂದ್ ಅವರು, ದಯವಿಟ್ಟು ದಾವೂದ್ ಅವರು. ಪಟಾಕಿ ರಾಮ ಅವರಿಂದ ಮುಂದಕ್ಕೂ ಕೂಡ ಮಿಮಿಕ್ರಿ ಇದೆ, ದಯವಿಟ್ಟು ಮಕ್ಕಳು ನಿಮ್ಮ ನಿರೀಕ್ಷೆಯನ್ನು ಹುಸಿ ಮಾಡೋದಿಲ್ಲ. ಅನಿವಾರ್ಯ ಕಾರಣವಾಗಿ ಸಭಾ ಕಾರ್ಯಕ್ರಮ ಬಹಳ ಸ್ಪೀಡಲ್ಲಿ ಕೊಂಡೋಗ್ತಾ ಇದ್ದೇವೆ, ಎಲ್ಲರೂ ಕೂಡ ಚುಟುಕಾಗಿ ಸರಳವಾಗಿ ಹೇಳಿ ಅವಕಾಶ ಅಲ್ಲೆಲ್ಲ ಅದೇ ರೀತಿ ಮುಂದುವರಿದಿದೆ. ಯಾಕೆಂದರೆ ಈ ಕಾರ್ಯಕ್ರಮ ಸೇರಿರುವಂತಹ ಎಲ್ಲ ಪತ್ರಿಕಾ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮರು, ಛಾಯಾಗ್ರಾಹಕರು, ವಿಡಿಯೋಗ್ರಾಫರ್ಗಳು ಅವರಿಗೆಲ್ಲ ನಿಮ್ಮ ಸೇವೆಯನ್ನು ಕೊಂಡಾಡ್ತಿದ್ದೀವಿ. ನಮ್ಮ ಊರಿಗೆ ಬಹಳ ದೊಡ್ಡ ಪ್ರಚಾರವನ್ನು ಕೊಡ್ತಾ ಬಂದಿದ್ದೀರಿ, ಇದು ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ ಇದ್ದೇನೆ. ಮುಖ್ಯ ಶಿಕ್ಷಕರಲ್ಲಿ ಪ್ರಭಾರ ಪ್ರಿನ್ಸಿಪಾಲರಾಗಿ ಅತ್ಯುತ್ತಮ ಶಿಕ್ಷಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡು ಈ ಗ್ರಾಮಕ್ಕೆ ಮಂಟಪದ ಶಾಲೆಯಲ್ಲಿ ಹಲವು ವಿಶೇಷತೆಗಳನ್ನು ತಂದವರು ಸಂತೋಷ್ HM ಅವರು. ನಿಜಕ್ಕೂ ಒಂದು ಉತ್ತಮ ಧೀಮಂತ ವ್ಯಕ್ತಿತ್ವ. ತನ್ನ ಶಾಲೆಗೆ ಯಾವುದೆಲ್ಲ ಬೇಕು ಅದಕ್ಕೆ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ, ರಾಜಿ ಇಲ್ಲ, ಬೇಕಾದದೆಲ್ಲ ಯಾರ ಕೈಗಾಲಿ ನಿಲ್ಲಿಸಿದ್ದಾರೆ ನಿಮ್ಮ ಶಾಲೆಗೆ ಬೇಕು ಅಂತೇಳಿ. ಹಾಗಾದ್ರೆ ಸ್ವಾಭಿಮಾನ ಬಿಟ್ಟು ಕೊಡುವುದಿಲ್ಲ, ದಕ್ಷತೆ, ಪ್ರಾಮಾಣಿಕತೆ ಮತ್ತು ಮಕ್ಕಳ ಜೊತೆ ಅಷ್ಟೇ ಶಿಸ್ತಿನಿಂದ ವರ್ತಿಸ್ತಾರೆ. ಕೆಲವು ಮಕ್ಕಳಿಗೆ ಅವರು ಕಾಣುವಾಗ ಭಯ ಆಗ್ತದೆ, ಯಾಕಂದ್ರೆ ಅಷ್ಟು ಶಿಸ್ತು. ನೀವು ನೋಡಿರ್ಬೋದು, ಬೆಳಿಗ್ಗೆ 8:30 ಗಂಟೆಗೆ ಕಚೇರಿ ತೆರೆದ್ರೆ ಬಹಳಷ್ಟು ಕಾಲೇಜುಗಳಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಶಿಕ್ಷಕರು ಅನಿವಾರ್ಯವಾಗಿ ಮನೆಗೆ ತೆರಳುತ್ತಾರೆ. ಆದ್ರೆ ನಮ್ಮ ಸಂತೋಷ ಅವರು ಮನೆಗೆ ತೆರಳುವುದು 6:30 ಗಂಟೆ ಬಳಿಕ ಎಲ್ಲ ಕೆಲಸ ಕಾರ್ಯಗಳು. ಅದು ನಿಮ್ಮ ಚಪ್ಪಾಳೆ ಈಗ ಅದಕ್ಕೆ ಸಾಕ್ಷಿ. ಯಾಕೆಂದ್ರೆ ಅಷ್ಟು ಮಕ್ಕಳು ಅವರ ಅಭಿಮಾನಿ ಬಳಗ ಆಗಿದ್ದೀರಿ, ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಅಭಿಮಾನಿಗಳಾಗಿದ್ದೀರಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡವರು ನಮ್ಮ ಸಂತೋಷ. ಹಾಗೆ ನರಿಗಾನದಲ್ಲಿ ಬಹುದೊಡ್ಡ ಒಂದು ಪ್ರಶಸ್ತಿಗೆ ಪಾತ್ರರಾದವರು, ಸನ್ಮಾನಕ್ಕೆ ಒಳಗಾದವರು. ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳಿಸಿದ್ದೀರಿ ಸರ್. 100% ರಿಸಲ್ಟ್ ಬರಬೇಕಾದ್ರೆ ಆ ಪ್ರಾಥಮಿಕ ಶಾಲಾ ಮಕ್ಕಳಿಂದ ನೀವು ನಂಬಲಿಕ್ಕಿಲ್ಲ, 1ರಿಂದ 9ನೇ ತರಗತಿ ತನಕ ಎಲ್ಲ ಮಕ್ಕಳನ್ನ ಪಾಸ್ ಮಾಡಿ ಕಳಿಸ್ತಾರೆ. ಆದ್ರೆ SSLC ಶಿಕ್ಷಕರು ಪಡುವ ಕಷ್ಟ ಅದು ಯಾರಿಗೂ ಬೇಡ. ಯಾಕೆಂದ್ರೆ ಅಲ್ಲಿ ಆ ರಿಸಲ್ಟ್ ನೋಡಿ ಶಿಕ್ಷಣ ಇಲಾಖೆ ಅರ್ಥ ಮಾಡ್ತದೆ ಇವರೆಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ. ಅಂತ ಮಕ್ಕಳನ್ನು ಸಹ ಪಾಸ್ ಮಾಡುವಲ್ಲಿ, ಅವರ ತೇರ್ಗಡೆಗೊಳಿಸುವಲ್ಲಿ 100% ಫಲಿತಾಂಶದಲ್ಲಿ ಕಲರಗೋಡು ಶಾಲೆ ಹಾಗೆ ಮಂಟಪದ ಶಾಲೆಗೆ ಎಲ್ಲ ಈ ಶಿಕ್ಷಕರ ಸೇವೆಯನ್ನು ಕೊಂಡಾಡ್ತಾ ಇದ್ದೀವಿ. ಇಬ್ಬರಿಗೆ ಏಕಕಾಲದಲ್ಲಿ ಮಾಡುವ. ಮಕ್ಕಳೇ, ನಿಮಗೆ ಸ್ವಲ್ಪ
ಆಗಬೇಕು. ನಾವೆಲ್ಲ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿದ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಹೋಗ್ತೇವೆ. ಯಾಕಂತಂದ್ರೆ ಆ ಮಕ್ಕಳಿಗೆ ಒಂದು ನಿರೀಕ್ಷೆ ಇದೆ, ನಮಗೂ ಕೂಡ ಸನ್ಮಾನ ಇದೆ ಅಂತ ಮನೆಯಲ್ಲಿ ಹೇಳಿ ಬಂದಿರ್ತಾರೆ. ಪೋಷಕರು ಕೂಡ ಅದೇ ಆಶೆಯನ್ನು ಇಟ್ಟುಕೊಂಡಿರ್ತಾರೆ. ಹಾಗಾಗಿ ಅವರದೆಲ್ಲ ಸನ್ಮಾನ ಮುಗಿದ ಬಳಿಕವೇ ನಾವು ಸಭಾ ಕಾರ್ಯಕ್ರಮ ಆರಂಭಿಸ್ತೇವೆ. ಎಲ್ಲ SSLC ಬಾರಿ ವಾಸನಂತ ಮಂಟಪದ ಒಂದು ಕನ್ನಡ ಶಾಲೆ ಎಲ್ಲ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೆ PUC ಲೆಕ್ಚರರ್ಗಳು ದಯವಿಟ್ಟು, ಉಪನ್ಯಾಸಕರು ದಯವಿಟ್ಟು ತಾವುಗಳು ಕೂಡ ವೇದಿಕೆ ಬರಬೇಕು. ನಿಮ್ಮನ್ನು ಸ್ವಾಗತಿಸಲಿದ್ದೇವೆ. ಮುಂದಿನ ಈ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮಗೆ ಸ್ವಾಗತ ಕೊಡಲಿಕ್ಕೆ ದಯವಿಟ್ಟು ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಎಲ್ಲ ಉಪನ್ಯಾಸಕರು ಹಾಗೂ ಒಟ್ಟು ಸಿಬ್ಬಂದಿಗಳು ದಯವಿಟ್ಟು ತಾವುಗಳು ವೇದಿಕೆ ಬರಬೇಕು. ಮುಂದಿನ ಪದವಿ ಪೂರ್ವ ಕಾಲೇಜಿನ ಭವಿಷ್ಯವನ್ನ ಬರೆಯುವವರು ಸುವರ್ಣಾಕ್ಷರದಲ್ಲಿ ಬರೆಯುವಂತ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಒಂದು CDMC. ಈ ಮಕ್ಕಳ ಭವಿಷ್ಯ ಈ ಬಾರಿ ಕೇವಲ ವಾಣಿಜ್ಯ ವಿಭಾಗ ಮಾತ್ರ, ಆದರೆ ಮುಂದಿನ ಬಾರಿ ವಿಜ್ಞಾನ ವಿಭಾಗ, ಆ ಬಳಿಕ ಕಲಾ ವಿಭಾಗ ಅಥವಾ ಬೇರೆ ಬೇರೆ MBA ಆ ಹಂತಕ್ಕೆ ಹೋಗ್ಬೋದು, BBA BCA ಎಲ್ಲ ಹೋಗ್ಬೋದು. ಇರಲಿ, PG ತನಕ ಹೋದ್ರು ಸಹ ಒಳ್ಳೆಯದು. ಯಾಕೆಂದ್ರೆ ಅಷ್ಟೊಂದು ವ್ಯವಸ್ಥೆಗಳಿದೆ. ಅದೆಲ್ಲವನ್ನ ನಿಭಾಯಿಸುವಂತ ಜವಾಬ್ದಾರಿ ಹೊತ್ತವರು ನಮ್ಮ ಹರಿನಾಕ್ಷಿ P ಅವರ ನೇತೃತ್ವದ ಈ ಒಂದು ಉಪನ್ಯಾಸಕರ ತಂಡ. ಕಾಲೇಜ್ ಆರಂಭದಲ್ಲೇ ಎಲ್ಲ ಶಿಕ್ಷಕರನ್ನ ಸಿದ್ಧಗೊಳಿಸ್ತಾರೆ, ಎಲ್ಲ ಉಪನ್ಯಾಸಕರು ಸಿದ್ಧಗೊಂಡಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ. ಎಲ್ಲರೂ ಅತ್ಯುತ್ತಮ ಶೈಕ್ಷಣಿಕ ಹಿನ್ನೆಲೆ ಹೊಂದಿದವರೇ. ಹಾಗೆ ವಿಶೇಷವಾಗಿ ವಾಣಿಜ್ಯ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ನಮಗೆ MTech ಪದವಿಯನ್ನು ಬಂದಿದ್ದಾರೆ. ಅವರನ್ನು ಕೂಡ ಅದು ನಮ್ಮ ಸಂತೋಷ ಹೆಚ್ಚು ಮಾಡುವ ಕೆಲಸಗಳಿದೆ. ಯಾಕೆಂದರೆ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಸಾಧಾರಣ 4 ಕಾಲೇಜಲ್ಲಿ ಮಾತ್ರ ಜಿಲ್ಲೆಯಲ್ಲಿದೆ. ಅದೊಂದು ಹೆಗ್ಗಳಿಕೆ ಈ ಕಾಲೇಜಿಗಿದೆ. ಎಲ್ಲ ತಾಯಂದಿರಿಗೆ ತಾಯಂದಿರು. ಹಾಗೆ ಡಿ ರಾಜು ಅವರು ತಾವು ಬರಬೇಕು, ವೆಂಕಟಪ್ರಭು ತಾವು ಬರಬೇಕು. ಇದೀಗ ಸನ್ಮಾನ ನರಿಗಾಲ ಗ್ರಾಮದ ಗ್ರಾಮ ಸುದೀರ್ಘ ಅವಧಿಯವರೆಗೆ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಸೇವೆ ಸಲ್ಲಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಅಮೂಲ್ಯ ಕೊಡುಗೆ ಅಂತ ತಮ್ಮನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ. ತಾವುಗಳು ಒಂದು ಕೂಡಿಗೆ ಮಾತ್ರ ಈ ಮಾತನ್ನು ಹೇಳಿಕೆ ಸಾಧ್ಯ. ಪ್ರತಿನಿಧಿಯನ್ನು ಪಡ್ಕೊಂಡವರು ಈ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಗೌರವ ಸ್ಮರಿಸುತ್ತಾ ಈ ಸನ್ಮಾನವನ್ನ ಅರ್ಪಿಸಿದ್ದೇವೆ. ನಿಮ್ಮ ಮುಂದಿನ ಜೀವನವು, ನಿವೃತ್ತಿ ಜೀವನವು ಆರೋಗ್ಯ ಮತ್ತು ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ನರಿಗಾಲ ಗ್ರಾಮ ಪಂಚಾಯತ್ ವತಿಯಿಂದ ಈ ಸನ್ಮಾನ. ಎಲ್ಲ ತಾಯಿಯಂದರಿಗೆ ತಾಯಿ ಯಾವ ಕಷ್ಟ ಕಾಲಕ್ಕೂ ಸ್ಪಂದಿಸುವವರು. ರಾತ್ರಿ 8 ಗಂಟೆಗೆ ಕರೆದ್ರು ಸಹ ಒಂದು 5 ರೂಪಾಯಿ ಮೌಲ್ಯದ ಒಂದು ಮೆಡಿಸಿನ್ ಬೇಕಿದ್ರು ಸಹ ತಗೊಳ್ಳುವಂತ ಮಹಾತಾಯಿ. ಅವರನ್ನ ಎಷ್ಟು ನೆನೆದರೂ ಸಾಲದು. ಎಲ್ಲರೂ ಅವರ ಬ್ಯಾಗ್ ಅಲ್ಲಿ ಕೆಲವು ಚಾಕ್ಲೇಟ್ ಇರ್ತದೆ. ಮಕ್ಕಳು ಕೂಗುವಾಗ ಅವರು ಬೇರೆ ಮಾಡುವುದಿಲ್ಲ, ಅವರಿಗೆ ಚಾಕ್ಲೇಟ್ ಕೊಟ್ಟು ಸಂತೈಸ್ತಾರೆ. ನೀವು ಯೂಟ್ಯೂಬ್ ಅಲ್ಲಿ ಇತ್ತೀಚೆಗೆಲ್ಲ ಒಂದು ಟ್ರೆಂಡ್ ನೋಡಿರ್ಬೋದು. ಆದ್ರೆ ಅವರು ಆ ಕಾಲದಲ್ಲಿ ಅದನ್ನು ಮಾಡಿ ತೋರಿಸಿದವರು ನಮ್ಮ ಐರಿಸ್ ಬಗೆಯವರು, ಸಿಲ್ವಿ ಐರಿಸ್ ಬಗೆಯರ.
ಅವರ ಬದುಕು ಇನ್ನಷ್ಟು ಉಜ್ವಲಗೊಳ್ಳಿ ಎಂದು ಹಾರುತ್ತಿದೆ. ಮುಂದಕ್ಕೆ ಡಿ ರಾಜುರವರು ಬಹಳಷ್ಟು ವರ್ಷಗಳ ಕಾಲ ನರಿಗಾನ ಗ್ರಾಮ ಪಂಚಾಯತಿಯಲ್ಲಿ ಕುಮಾರಸ್ವಾಮಿ ಸೋಲಿಸಿದ ನಮ್ಮ ಡಿ ರಾಜುರವರು ಆ ಬಳಿಕ ತಾಲೂಕು ಪಂಚಾಯತ್ಗೆ ವರ್ಗಾವಣೆಗೊಂಡು ಇದೀಗ ನಿವೃತ್ತ ಜೀವನ ಡಿ ರಾಜುರವರದ್ದು. ಹಾಗೆ ನಮ್ಮ ವೆಂಕಟಪ್ಪನವರದ್ದು ಉಗ್ರಾಣಿ ಆಗಿದ್ರು, ಬಹಳ ದೊಡ್ಡ ಹೆಸರು ಅವರದು. ಅವರ ತಂದೆ ಕಾಲದಲ್ಲಿ ಬಂದಂತಹ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದವರು, ನಿವೃತ್ತಿ ಬಂದವರು. ಇವರೆಲ್ಲರಿಗೂ ನರಿಗಾನ ಗ್ರಾಮ ಪಂಚಾಯತ್ ಇವತ್ತು ಈ ಒಂದು ಶಾಲಾ ಕಾಲೇಜು ಉದ್ಘಾಟನಾ ಸಮಾರಂಭದಲ್ಲಿ ಸ್ಮರಿಸ್ತಾ ಇದೆ. ಅಮೀದ್ ರಿಫಾಯಿ, ಇಸಾಮ್, ಮೊಹಮ್ಮದ್ ಆಶಿಕ್, ಮನ್ವಿತ್ ಕೆ, ಮೊಹಮ್ಮದ್ ರಫೀಸ್, ರೀವನ್ ಬೇಗಸ್, ಸಾಗರ್, ತನ್ವಿತ್, ಯಮೀನ್. ದಯವಿಟ್ಟು ತಗೊಳ್ಬೇಕು, ಕೊಡ್ತಾ ಹೋಗಿ, ಕಾಯಿಸ್ಬೇಡಿ, ಮಕ್ಕಳನ್ನ ಕಾಯಿಸ್ಬೇಡಿ, ಕೊಡ್ತಾ ಹೋಗಿ. ದಯವಿಟ್ಟು ಶಿಕ್ಷಕರು ಸಹಕರಿಸಬೇಕು. ಮುರ್ಷಿದಾ, ಜ್ಞಾನವಿ, ಖದೀಜುಲ್ ಹಸೀಮಾ, ಖದೀಜುಲ್ ಜಾಕಿಯಾ, ಮುರ್ಷಿದಾ, ಪ್ರಿನ್ಸಿಟಾ ಝೀಟಾ ಅಲ್ವಾರಿಸ್, ಸ್ನೇಹ. ಪ್ರೌಢಶಾಲೆಯ ಸಂತೋಷ್ ಎಚ್.ಎಲ್. ಸರ್ ಅವರು, ಅವರ ಸೇವೆ. ನವಾಜ್ ಅವರು ಯಾವುದಾದ್ರು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಅದ್ಧೂರಿತನ ಇದೆ ಯಾವಾಗಲೂ ಸಹ. ಇವತ್ತು ಕೂಡ ಅಂಥದ್ದೇ ಅದ್ಧೂರಿತನ ಇದೆ ಇಲ್ಲಿ. ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟುಗೊಳಿಸಿದಂತಹ ಎಲ್ಲ ಶಿಕ್ಷಕರ ವೃಂದಕ್ಕೆ, ಅದು ಮೊಟ್ಟಮೊದಲು ನರಿಗಾನ ಇರ್ಬೋದು ಅಥವಾ ನಮ್ಮ ಕಲರಗೋಡಿ ಇರ್ಬೋದು, ಪ್ರಾಥಮಿಕ ಪ್ರೌಢ ಕಾಲೇಜ್ ಎಲ್ಲ ಶಿಕ್ಷಕರ ವೃಂದಕ್ಕೆ ಹಾಗೂ ಸಿಬ್ಬಂದಿಗಳಿಗೆ ಅಭಿನಂದಿಸ್ತಾ ಇದ್ದೇವೆ. ಸಹಕರಿಸಿದ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ, ಹಾಗೆ ಆಶಾ ಕಾರ್ಯಕರ್ತರಿದ್ದೀರಿ, ಆರೋಗ್ಯ ಸೇವೆ ಸಲ್ಲಿಸುವರಿದ್ದೀರಿ, ಶಿಕ್ಷಕರಿದ್ದೀರಿ, ಬೇರೆ ಬೇರೆ ಕರ್ತವ್ಯಗಳಿಂದ ಎಲ್ಲರಿಗೂ ಅಭಿನಂದಿಸ್ತಾ ಇದ್ದೇವೆ. ಆಸಿಯಾ ಸಂತೋಷ್ ಶರ್ಮತ್ ಅವರ ತಂಡ, ಅವರಿಗೆ ಅಭಿನಂದಿಸಿದೆ. ಹಾಗೆ ಅತಿ ಮುಖ್ಯವಾಗಿ ಫರ್ಜಾನ್ ಸಿದ್ದಗಟ್ಟೆ ಅವರು, ಹಾಗೆ ಹೇಳಿದ್ದೇನೆ, ಎಲ್ಲಕ್ಕೆ ಕಾರಣಕರ್ತರು ಅವರಿಗೆ. ಯಾಕಂದ್ರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಸಿದ್ಧಗೊಳಿಸ್ತಾರೆ. ಇದರ ಹಿಂದೆ ಸನ್ಮಾನ ಮಾಡಬೇಕಂತ ನವಾಜರು ಹೇಳಿದ ತಕ್ಷಣ ಅದಕ್ಕೆಲ್ಲ ರೂಪ ಕೊಡುವವರು ಫರ್ಜಾನ್ ಅವರು. ಮೊಹಮ್ಮದ್ ಅಬೂಬಕರ್ ಮುಬಶೀರ್, ಮೊಹಮ್ಮದ್ ಬಿಲಾಲ್, ಆಯಿಷತ್ ಫೈಮಾ, ಫರ್ಜಾನಾ, ಫಾತಿಮತ್ ಹಿಬಾ, ಮರಿಯಮತುಲ್ ಫರ್ಜಾನಾ, ಸೌದಾ ಹಸೀಲಾ. ಸಿಕಂದರ್ ಗೌಸ್, ಯುಕೆ ಮೊಹಮ್ಮದ್ ಇಯಾದ್, ವಿಶಾಲ್ ಡಿಸೋಜಾ, ಅಲೀಮಾ ಅಫ್ರಾ, ಆಶಿತ್ ಅಸ್ನಾ, ಆಯಿಷತುಲ್ ಅಫೀಫಾ, ಆಯಿಷಾ ಹೈಫಾ. ಶಿಕ್ಷಣ ಸಂಸ್ಥೆ ಒಂದು ಅತ್ಯುತ್ತಮ ಹಂತಕ್ಕೆ ಇವತ್ತು ಸೇರಿದೆ ಅಂತ ಹೇಳಬೇಕಿದ್ರೆ ನಮ್ಮ ಕ್ಷೇತ್ರದ ಶಾಸಕರು, ಗೌರವಾನ್ವಿತರೂ ಆಗಿರ್ತಕ್ಕಂಥ UT ಖಾದರ್ ಅವರು ಕಾರಣ ಅಂತೇಳಿ ನಾನು ತುಂಬು ಹೃದಯದಿಂದ ಅವರನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಕ್ಷೇತ್ರದ ಶಾಸಕರಾಗಿ, ಒಬ್ಬ ಜನಪ್ರಿಯ ನಾಯಕನಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಬೆಳಗಿಸಿರೋದು ಅವರ ಒಂದು ಶಾಸಕ ಸ್ಥಾನಕ್ಕೆ, ಮಂತ್ರಿ ಸ್ಥಾನಕ್ಕೆ ಕೊಟ್ಟಂತಹ ಆ ಒಂದು ಅವರ ಗೌರವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಶಿಕ್ಷಣ ಅಂತೇಳಿದರೆ ಪ್ರತಿಯೊಂದು ಮಗುವಿನ ಬಾಳಿನಲ್ಲಿಯೂ ಕೂಡ ಆ ಒಂದು ಕೊಡಬೇಕಾದಂಥ, ಮಕ್ಕಳಿಗೆ ನಾವು ಕೊಡುವಂಥ ದೊಡ್ಡ ಅಮೂಲ್ಯವಾದಂತಹ ವಸ್ತು. ಇವತ್ತು ಈ ಶಾಲೆಯ ಬಗ್ಗೆ ಹೇಳಬೇಕಿದ್ರೆ SLCಯಲ್ಲಿ ಕೂಡ 100% ರಿಸಲ್ಟ್ ಬರಬೇಕಿದ್ರೆ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಹಾಗೆ ಎಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ನವಾಜ್ ನರಿಂಗಾನ್ರವರು ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಇವತ್ತು ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಶಾಲೆಯ ಪ್ರಾಥಮಿಕ ಮುಖ್ಯೋಪಾಧ್ಯಾಯರು, ಹೈಸ್ಕೂಲ್ HM ಹಾಗೆ ನಮ್ಮ PU ಪ್ರಾಂಶುಪಾಲರಾಗಿರ್ತಕ್ಕಂಥ ಅರಿಣಾಕ್ಷಿ ಅವರು, ಇವರು ಮೂವರು ಕೂಡ ಒಂದು ಅತ್ಯುತ್ತಮವಾಗಿ ಒಂದು ಹೊಂದಾಣಿಕೆಯಿಂದ ಇದ್ದುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಬಹಳಷ್ಟು ಅತ್ಯುತ್ತಮವಾಗಿ ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂಥ ಒಂದು ಅಭಿಮಾನದಿಂದ ಮೂರೂ ಸಂಸ್ಥೆಯ ಮುಖ್ಯೋಪಾಧ್ಯಾಯರನ್ನು, ಅಧ್ಯಕ್ಷರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಇವತ್ತಿನ ಕಾರ್ಯಕ್ರಮವನ್ನು ನೋಡುವಾಗ ಭಾಳ ವಿಶೇಷತೆ ಕಾಣ್ತದೆ. ಪ್ರತಿಯೊಂದು ಮಗುವಿಗೂ ಕೂಡ ಇವತ್ತು ಸನ್ಮಾನವನ್ನು ಮಾಡಿದರು. ಇವತ್ತು ಶಾಲೆಯಲ್ಲಿ 100% ತೆಗಿಬೇಕಿದ್ರೆ ಅದಕ್ಕೆ ಪೂರಕವಾದಂಥ ಕಾರಣ ಮಕ್ಕಳು, ಪೋಷಕರು, ಶಿಕ್ಷಕರು ಈ ಮೂವರು ಕೂಡ ಅತ್ಯುತ್ತಮವಾಗಿ ಕೈ ಜೋಡಿಸಿಕೊಂಡಾಗ ಮಾತ್ರ ಒಂದು 100% ರಿಸಲ್ಟ್ ಬರಲಿಕ್ಕೂ ಕೂಡ ಕಾರಣ ಆಗ್ತದೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ
ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂಥ STMC, ಮಕ್ಕಳ ಪೋಷಕರು, ನರಿಂಗಾನ ಗ್ರಾಮ ಪಂಚಾಯತ್ ಎಲ್ಲರನ್ನು ಕೂಡ ತುಂಬ ಹೃದಯದಿಂದ ಅಭಿನಂದಿಸಿಕೊಂಡು ಇವತ್ತು ನಮ್ಮ ನರಿಂಗಾನ ಗ್ರಾಮ ರಾಜ್ಯದಲ್ಲೇ ಒಂದು ಮಾದರಿ ಗ್ರಾಮ ಆಗಿದೆ. ಯಾಕಂತೇಳಿದರೆ ಇಂಥ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಪಥದಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು, ಕುಡಿಯುವ ನೀರಿರ್ಬೋದು, ರಸ್ತೆ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಇವತ್ತು ಎಲ್ಲ ಸೇವೆಯಲ್ಲಿಯೂ ಕೂಡ ನರಿಂಗಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೇಲುಗೈ ಸ್ಥಾನವನ್ನು ಪಡೆದಿದೆ ಅಂತ ನನಗೆ ಹೇಳಲಿಕ್ಕೆ ಭಾಳಷ್ಟು ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಈ ಗ್ರಾಮದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತೆಯರು ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ತಂಡವು ಕೂಡ ನರಿಂಗಾನದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಭೇಟಿ ನೀಡಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿ ಇವತ್ತು ಸಂಪೂರ್ಣವಾಗಿ ಗ್ರಾಮದವರು ಎಲ್ಲರೂ ಕೂಡ ಇವತ್ತು ಆರೋಗ್ಯವಂತರಾಗಿರಬೇಕಿದ್ರೆ ನಮ್ಮ ನರಿಂಗಾನದ ಆಶಾ ಕಾರ್ಯಕರ್ತೆಯರು ಕೂಡ ಕಾರಣ, ಆರೋಗ್ಯ ಇಲಾಖೆಯು ಕಾರಣ ಅಂತೇಳಿ ಹೇಳಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸಿಕೊಂಡು ಆರೋಗ್ಯ ಸಹಾಯಕಿಯರಿಗೂ ಕೂಡ ನಾನು ವಂದಿಸಿ ಬಹುಶಃ ಇನ್ನಷ್ಟು ಈ ಕಲ್ಲರಕೋಡಿ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ತುಂಬ ಸಹಕಾರವನ್ನು ನೀಡಿದ್ದೀರಿ. ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದಿಸಿ ಅಭಿನಂದಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು KPSC ಮಾಡಿ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂಥ ಈ ಕ್ಷೇತ್ರದ ಜನನಾಯಕರೂ ಆಗಿರ್ತಕ್ಕಂಥ UT ಖಾದರ್ರವರಿಗೆ ಈ ಭಾಗದ ಜನತೆಯ ಪರವಾಗಿ, ಗ್ರಾಮದವರ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಾನು ಈ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ಇದಕ್ಕೆ ದುಡಿದಂಥ ಪ್ರತಿಯೊಬ್ಬರನ್ನು ಕೂಡ ಈ ಗ್ರಾಮದ ಗ್ರಾಮಸ್ಥರಿಗೂ ಕೂಡ ಹೃತ್ಪೂರ್ವಕವಾಗಿ ಈ ಭಾಗದ ಪಂಚಾಯತ್ ಸದಸ್ಯರುಗಳು ಇದ್ದಾರೆ, ಮುರಳೀಧರ್ ಶೆಟ್ಟಿಯವರಿರ್ಬೋದು, ಶೇಖಪ್ಪನವರಿರ್ಬೋದು, ಹಾಗೆ ಭಾಳ ಜನ ನಮ್ಮ ಇವರು ಸುಂದರ ಪೂಜಾರಿ ಅವರಿರ್ಬೋದು, ಇವರೆಲ್ಲರ ಒಂದು ತಂಡವು ಕೂಡ ಅತ್ಯುತ್ತಮವಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಇವರೆಲ್ಲರನ್ನು ಕೂಡ ನಾನು ವಂದಿಸಿಕೊಂಡು ಮಗದೊಮ್ಮೆ ವಂದಿಸಿ ಇವತ್ತು ಸನ್ಮಾನಗೊಂಡಂಥ ಶಿಕ್ಷಕರು, ವಿದ್ಯಾರ್ಥಿನಿಯರು, ಪೋಷಕರು ಎಲ್ಲರಿಗೂ ಕೂಡ ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಅವರಿಗೆ ಕ್ಯಾಬಿನೆಟ್ ರಂಗಲ್ಲಿ ಅವರು ನಮ್ಮ ಕಂಬಳದ ಮಹಾಪೋಷಕರು ಕೂಡ ಅವರಿಗೆ ಅಭಿನಂದನೆಗಳು. ಕಂಬಳದ ಮಹಾಪೋಷಕರಿಂದ ಜಾಸ್ತಿಗೆ ಅವರು ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಈ ಒಂದು ಶಾಲೆಯ ಬಗ್ಗೆ ಬಹಳ ಅಭಿಮಾನ. ನವಾಜರು ಯಾವ ಕಾರ್ಯಗಳನ್ನು ಭಾಗವಹಿಸಿ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದೀಗ ಮುಂದಕ್ಕೆ ಈ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಹರಿನಾಕ್ಷಿ ಬಿ ಅವರು ಎರಡು ಮಾತಾಡಬೇಕು ಕೇಳ್ಕೊಳ್ತಾ ಇದ್ದೇನೆ. ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆಯಿಂದ ಮಂಜೂರಾತಿಗೊಂಡು ನಮ್ಮ ಪದವಿ ಪೂರ್ವ ತರಗತಿ ಕೋಣೆಗಳ ಉದ್ಘಾಟನೆ ಇವತ್ತು ನಡೆಯಿತು. ಹಾಗೆಯೇ ಪದವಿ ಪೂರ್ವ ತರಗತಿಗಳು ಇಂದಿನಿಂದ ನಡೆಯಲಿಕ್ಕಿವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಶಸ್ಸು ಕಾಣಿ. ಉತ್ತಮ ಉಪನ್ಯಾಸಕ ವೃಂದವನ್ನು ನಾವು ಹೊಂದಿದ್ದೇವೆ. ಅದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ಇಲ್ಲಿರುವ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ವಿಭಾಗ ಮೂರರಲ್ಲಿಯೂ ಅತ್ಯುತ್ತಮವಾಗಿ ಯಶಸ್ಸು ಕಾಣುವಂತಾಗಲಿ ಅಂತ ಹೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ. ಪ್ರೌಢಶಾಲೆಯಲ್ಲಿ ಬಹಳ ದೊಡ್ಡ ಹೆಸರು ಹರಿನಾಕ್ಷಿ ಬಿ ಅವರು. ಯಾಕೆಂತಂದ್ರೆ ಶಿಸ್ತು ಮತ್ತು ಅಷ್ಟೇ ಪ್ರಾಮಾಣಿಕತೆ ಸೇವೆ ಸಲ್ಲಿಸಿದ ಕಾರಣ ಇವತ್ತು ನಮ್ಮ ಈ ಪದವಿ ಪೂರ್ವಗಳಿಗೆ ಪ್ರಾಂಶುಪಾಲರಾಗಿ ಬಂದಿದ್ದೀರಿ. ನಿಮ್ಮ ಆಗಮನ ಮಕ್ಕಳಲ್ಲಿ ಹೊಸ ಚೇತನ, ಉಲ್ಲಾಸ, ಉತ್ಸಾಹ, ಸ್ಫೂರ್ತಿಯನ್ನು ತುಂಬಿದೆ. ಅದು ಮುಂದಕ್ಕೆ ಫಲಿತಾಂಶ ರೂಪದಲ್ಲಿ ಮೂಡಿ ಬರಲಿ ಧರಿಸ್ತಾ ನಿಮ್ಮ ಒಟ್ಟು ತಂಡಕ್ಕೆ ಶುಭವನ್ನು ಹಾರೈಸ್ತಾ ಮದುವೆ ಬಂದು ಸೇರಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆ ಸಲ್ಲಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮ ಪೂರ್ಣದ ಚುಕ್ಕೆಯನ್ನು ಹಾಕುತ್ತಾ ಮುಂದಕ್ಕೆ ಪಟ್ಟಾಭಿರಾಮ ಅವರಿಂದ ಮಿಮಿಕ್ರಿ ಇದೆ. ಆ ಬಳಿಕ